ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ನಿರೋಧಕ ಲಸಿಕೆ ಕೋವಿಶೀಲ್ಡ್ ಅನ್ನು ನೀಡಲಾಗ್ತಾ ಇದೆ. ವ್ಯಕ್ತಿಯ ಕೈ ಭುಜದ ಮಾಂಸಖಂಡಕ್ಕೆ ನೀಡುವ ಈ ಲಸಿಕೆಯ ಕುರಿತು ಯಾವುದೇ ಗೊಂದಲ ಭಯದ ಅಗತ್ಯ ಇಲ್ಲ. ವ್ಯಕ್ತಿಯಲ್ಲಿ ಅಡ್ವಾನ್ಸ್ ರಿಯಾಕ್ಷನ್ ಬಂದ್ರೆ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ಜೊತೆಗೆ ವೈದ್ಯಕೀಯ ತಂಡ ಹೆಲ್ತ್ ಕಿಟ್ಗಳನ್ನು ನೀಡಲಾಗ್ತಾ ಇದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಕೋವಿಡ್ ಲಸಿಕೆಯ ಕುರಿತು ಮಾತನಾಡಿದ್ರು. ವ್ಯಕ್ತಿಗಳಲ್ಲಿ ಬಿಪಿ, ಸಕ್ಕರೆ ಕಾಯಿಲೆ ಕಾಣಿಸಿಕೊಂಡಿದ್ದರೆ ಅವರಿಗೆ ಎರಡನ್ನೂ ಕೂಡ ಚೆಕ್ ಮಾಡಿಸಿ ಲಸಿಕೆ ನೀಡಲಾಗುತ್ತೆ. ಒಂದು ವ್ಯಕ್ತಿಗೆ ಲಸಿಕೆ ನೀಡಿದ ಅರ್ಧ ಗಂಟೆಗಳ ಕಾಲ ಆತನಿಗೆ ರೆಸ್ಟ್ ರೂಮ್ನಲ್ಲಿ ನಿಲ್ಲಿಸಲಾಗುತ್ತೆ. ಆರಂಭದ ದಿನ 6 ಕೇಂದ್ರಗಳಲ್ಲಿ 600 ಮಂದಿಗೆ ಮಾತ್ರ ಲಸಿಕೆ ನೀಡಲಾಗ್ತಾ ಇದೆ ಅಂತ ಹೇಳಿದ್ರು. ಜನವರಿ 16ರಂದು ಹೊಸದಿಲ್ಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ವೆಲ್ಲಾಕ್ ಆಯುಷ್ ಕಟ್ಟಡದಲ್ಲಿ ಬೆಳಗ್ಗೆ 11:30ಕ್ಕೆ ಚಾಲನೆ ನೀಡಲಿದ್ದಾರೆ. ಬಳಿಕ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮಗಳು ಸಾಗಲಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ಬಾಯರಿ ಜೊತೆಗಿದ್ರು. ಮೊದಲ ಒಂದು ಹಂತದಲ್ಲಿ 6 ಲಸಿಕಾ ಕೇಂದ್ರಗಳಲ್ಲಿ ನಾವು ನಾಳೆ ಮೊದಲ ದಿವಸ ಚಾಲನೆಗೆ ಕೊಡೋದ್ರಲ್ಲಿ 6 ಲಸಿಕಾ ಕೇಂದ್ರಗಳನ್ನ ಮಾಡ್ತಾ ಇದ್ದೀವಿ. ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ವೆನ್ಲಾಕ್ ಮಂಗಳೂರು ಹಾಸ್ಪಿಟಲಲ್ಲಿ ನಾಳೆ 10:30 ನಂತರ ಪ್ರಧಾನಮಂತ್ರಿಗಳ ಅಲ್ಲಿ ಏನು ನವದೆಹಲಿಯಲ್ಲಿ ನಡೆಯುವಂಥ ಪ್ರೋಗ್ರಾಮಿನ ನಂತರ ನಮ್ಮಲ್ಲಿ ಈ ಪ್ರೋಗ್ರಾಮನ್ನು ವ್ಯಾಸಂಗವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಸೂರತ್ಕಲ್ಲಿರುವಂಥ ಅರ್ಬನ್ PHC ತಾಲೂಕು ಎಲ್ಲ 4 ತಾಲೂಕು ಆಸ್ಪತ್ರೆಗಳು ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಸೂರ್ಯ 4 ತಾಲೂಕು ಜನರಲ್ ಹಾಸ್ಪಿಟಲ್ಸ್ಗಳಲ್ಲಿ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ನಾಳೆ ಸಾಂಕೇತಿಕವಾಗಿ ಎಲ್ಲ ಕಡೆ ಸ್ಟಾರ್ಟ್ ಆಗ್ತದೆ.